ಸ್ಪರ್ಧೆ ಪ್ರಸ್ತುತ ಹಂತದಲ್ಲಿದೆ. ಏಳು ಆರರಲ್ಲಿ ಮಚ್ಚಿನ ಮುಂಗಡದಲ್ಲಿನ 7-6 ಅಂತವರ ಮಚ್ಚಿನ ಹೈಸ್ಕೂಲ್ ವಿಭಾಗದ ಬಾಲಕಿಯರ ಸ್ಪರ್ಧೆ. ನೋಡಿ 60 ಕೆಜಿ ವಿಭಾಗದ ಕಬಡ್ಡಿಯ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳಿಗೆ ಸೂಚನೆ. ಆರಂಭ ಸೊ ಎಲ್ಲ ತಂಡಗಳು ದೇಹತೂಕದ ಪರೀಕ್ಷೆಯನ್ನ ಮಾಡ್ಕೊಳ್ಬೇಕು. ಸಮಯಕ್ಕೆ ಸರಿಯಾಗಿ ದೇಹತೂಕದ ಪರೀಕ್ಷೆ ಆಗಬೇಕು. ಆ ಬಳಿಕ ಅವಕಾಶಗಳನ್ನು ಕಲ್ಪಿಸಿಕೊಡಲಾಗುವುದಿಲ್ಲ. ಏಳರಲ್ಲಿ ಸಮಸ್ತಗಳಲ್ಲಿ ಸ್ಪರ್ಧೆ. ಇದು ಬಾಲಕಿಯರ ವಿಭಾಗದ ಮೊದಲ ಸ್ಪರ್ಧೆಯಲ್ಲ. ಗೌರ್ಮೆಂಟ್ ಹೈಸ್ಕೂಲ್ ಬಂಗಾಡಿ ಮದಾಂಸಿ ಮಚ್ಚಿನ ಸಮಿಟ್ 7-7ರಲ್ಲಿ ಪ್ರೇಕ್ಷಕರ ಸ್ಪರ್ಧೆಯಲ್ಲಿ ರೋಚಕ ಹೋರಾಟಗಳನ್ನು ಕಾಣಬಹುದಾದ ನಿಲುವಿನ ಲಯಕ್ಕೆ ಮಾಡುವ ತಂಡ ಯಾವುದು ಎನ್ನುವ ನಿರ್ಧಾರ ಪ್ರಶ್ನೆಗೊಳ್ಳಬೇಕಿದ್ದರೆ ಅದ್ಭುತ ಆಟದ ಅನಾವರಣವಾಗಲಿದೆ. ಪ್ರಶ್ನೆ ಇಲ್ಲ.
medical committee. Please. Saya Durga Balanggar, bagi Durga Balanggar bagi, angkat dia. Balanggar. Yang jadi kenapa? Balanggar di Bangladesh. Jangan jauh di mana pak? Bagi nalar kan sebenarnya, Joyland English Medium Kuliah, Joyland English Medium Kuliah, itu bahagian dari mana mungkin sebenarnya kan, Government High School Gear Kata, lalu Gear Kata ini ya, Gear Kata, betul, Government High School Gear Kata, itu lagi Kuliah, betul lagi. Berarti Gear Kata betul ya? Itu lagi Kuliah, Kuliah, ಇದು ಗೇರು ಕಟ್ಟೆ ತಂಡದ ಉಪಸ್ಥಿತಿಯಾಗಿದೆ. ಅದು 1 ನಿಮಿಷ ಸಮಯ ಕೊಡ್ತಾರೆ. ತಂಡ ಶೀಘ್ರವಾಗಿ ಒಳಾಂಗಣಕ್ಕೆ ಪ್ರವೇಶ ಮಾಡಬೇಕು. ಅದೇ ರೀತಿ 5ನೇ ಸ್ಪರ್ಧೆಗೆ ವಿವೇಕಾನಂದ ಪುತ್ತೂರು ಗವರ್ನಮೆಂಟ್ ಹೈಸ್ಕೂಲ್ ಬಂಗಾಡಿ ಸಿದ್ಧವಾಗಿದೆ. ಮೊದಲ ಸ್ಪರ್ಧೆಯನ್ನು ಆಡಿದ ಬಂಗಾಡಿ ವಿರುದ್ಧ 5ನೇ ಸ್ಪರ್ಧೆಯಲ್ಲಿ ವಿವೇಕಾನಂದ ಪುತ್ತೂರು, 1ನೇ ಸ್ಪರ್ಧೆ ತಂಡ ಪ್ರಸ್ತುತಿಯನ್ನು ಮಾಡಿಕೊಳ್ಳಬೇಕು. 4ನೇ ಸ್ಪರ್ಧೆ ಕೊಲ್ಲಿಯ ತಂಡದ ಉಪಸ್ಥಿತಿ ಕಾಣ್ತಾ ಇಲ್ಲ. Dari Kuliah Dari Kuliah tanpa dia ಬಾಲಕಿಯ ವಿಭಾಗದ ಕೊಲ್ಲಿಯ ತಂಡ ಇದೆಯಾ? ತಂಡದ ವ್ಯವಸ್ಥಾಪಕರಾಗಿ ತಿಳಿಸಿ ಮತ್ತೆ ಬಾತ್ರೂಮ್ ತಂಡ ಬಳಿಗೆ ಬಂದು ಚರ್ಚೆಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು. ಕೊಲ್ಲಿಯ ತಂಡದ ಉಪಸ್ಥಿತಿ ಇದೆಯಲ್ವಾ? ಇಲ್ಲ, ಅವರನ್ನು ಕರೀತಾಗಿ ಗಮನಿಸಿ ಅವಕಾಶ ಕೊಡಿ. ವಾಕೌಟ್ ಕೊಡಿ. ನಾವು ಆಗಲೇ ಹೇಳಿದ್ದೇವೆ, ಎಲ್ಲರಿಗೂ ಸರಿಯಾಗಿ ಪ್ರೌಢಶಾಲಾ ಬಾಲಕಿಯರ ಮಕ್ಕಳ ಪ್ರಾರಂಭ ಆಗ್ತದೆ. ಎಲ್ಲ ಅದು 2ನೇ ಭಾಗಕ್ಕೆ ಪ್ರೌಢಶಾಲಾ ಬಾಲಕಿಯರು ಮೂರು